ಆಸ್ತಿಯ ವಿಚಾರ ಅಥವಾ ಬೆಲೆ ಬಾಳುವ ವಸ್ತುಗಳು ಕಳೆದುಕೊಂಡಾಗ ಹೆಚ್ಚಾಗಿ ಭಕ್ತರು ಈ ದೇವಿಯ ಮೊರೆಗೆ ಹೋಗುತ್ತಾರೆ. ಸ್ಥಳೀಯರು ಹೇಳುವ ಪ್ರಕಾರ ಲಕ್ಷಕ್ಕೂ ಹೆಚ್ಚು ಜನರು ತಮ್ಮ ಸಮಸ್ಯೆಗಳನ್ನು ಈ ದೇವಿಯಿಂದ ಪರಿಹರಿಸಿಕೊಂಡಿದ್ದಾರೆ. ಕೆಲವರು ತಮ್ಮ ಜಾಗಕ್ಕೆ ಕಳ್ಳರಿಂದ ರಕ್ಷಣೆ ಪಡೆಯಬೇಕೆಂದರೆ ಈ ತಾಯಿಯ ಮೊರೆ ಹೋಗುತ್ತಾರೆ. ತನ್ನನ್ನು ಹುಡುಕಿಕೊಂಡು ಬರುವ ಭಕ್ತರಿಗೆ ಇಲ್ಲ ಎನ್ನದೆ ಅವರ ಆಸೆ ಆಕಾಂಕ್ಷೆಗಳನ್ನ ಪಾಲಿಸುತ್ತಾಳೆ. ಹೌದು, ಅವಳೇ ಸಿಗಂದೂರು ಚೌಡೇಶ್ವರಿ. ಹಾಗೆಯೇ ಈ ಸಿಗಂದೂರು ಚೌಡೇಶ್ವರಿಯ ಪವಾಡಗಳು ಕೂಡ ಅಷ್ಟೇ ಪ್ರಚಲಿತವಾಗಿವೆ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಆ ದೇವಿಯ ಒಂದು ಆಶ್ಚರ್ಯ ಪವಾಡದ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅಪಾರ ಮಹಿಮೆ ಉಳ್ಳ ದೈವಶಕ್ತಿ ಪೀಠಗಳಲ್ಲಿ ಶ್ರೀ ಸಿಗಂದೂರು ಚೌಡೇಶ್ವರಿ ಅಮ್ಮನವರ ಕ್ಷೇತ್ರವು ಒಂದು. ಇಲ್ಲಿನ ದೇವಿಯ ದರ್ಶನವನ್ನು ಪಡೆಯಲು ದೇಶ ವಿದೇಶಗಳಿಂದ ಭಕ್ತರು ಭೇಟಿ ನೀಡುತ್ತಾರೆ. ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನವು ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸಿಗಂದೂರು ಬಳಿ ಕಸವಳ್ಳಿಯಲ್ಲಿದೆ. ಈ ದೈವಿಕ ದೇವಾಲಯವು ಸಿಗಂದೂರು ಗ್ರಾಮದ ಪ್ರಮುಖ ಆಕರ್ಷಣೆಯ ಶಕ್ತಿ ಕೇಂದ್ರವೂ ಆಗಿದೆ. ಈ ದೇವಾಲಯವನ್ನ ಚೌಡೇಶ್ವರಿ ಎಂದು ಕರೆಯಲ್ಪಡುವ ಸಿಗಂದೇಶ್ವರಿ ದೇವಿಗೆ ಸಮರ್ಪಿಸಲಾಗಿದೆ. 300 ವರ್ಷಗಳ ಹಿಂದೆ ಪವಿತ್ರ ಶರಾವತಿ ನದಿಯ ದಡದಲ್ಲಿ ದೇವಿಯ ವಿಗ್ರಹ ಕಂಡುಬಂದಿತ್ತು ಎಂದು ಹೇಳಲಾಗುತ್ತಿದೆ. ಸಿಗಂದೂರನ್ನು ತಲುಪಲು ಜನರು 2.5 ಕಿಲೋಮೀಟರ್ ಉದ್ದದ ನೀರನ್ನು ದಾಟಲು ಸಣ್ಣ ದೋಣಿ ಅಂದರೆ ಲಾಂಚ್ ಅನ್ನು ಬಳಸಿ ಹೋಗುತ್ತಾರೆ. ಇಷ್ಟಾದರೂ ಕೂಡ ಕರ್ನಾಟಕದಿಂದ ಹಲವಾರು ಕಡೆಯಿಂದ ಜನರು ಇಲ್ಲಿಗೆ ಧಾವಿಸುತ್ತಾರೆ. ಹೀಗಿರುವಾಗ ಸಿಗಂದೂರು ಚೌಡೇಶ್ವರಿ ತಾಯಿಯ ಬಗ್ಗೆ ಕೇಳಿದ್ದ ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಜೋಗಿಹಳ್ಳಿ ಗ್ರಾಮದ ನಿವಾಸಿ ಮಲ್ಲಪ್ಪ ಇತ್ತೀಚೆಗೆ ತಮ್ಮ ಹೊಲದ ವಿಚಾರವಾಗಿ ಹಲವಾರು ಸಮಸ್ಯೆಗಳನ್ನ ಎದುರಿಸುತ್ತಿದ್ದರು. ಇದಕ್ಕೆ ಪರಿಹಾರಕ್ಕಾಗಿ ಹಲವಾರು ದೇವಸ್ಥಾನಗಳಿಗೂ ಕೂಡ ಮಲ್ಲಪ್ಪ ಭೇಟಿ ನೀಡಿದ್ದರು. ಆದರೂ ಕೂಡ ಅವರಿಗೆ ಸಮಸ್ಯೆ ಪರಿಹಾರ ಸಿಕ್ಕಿರಲಿಲ್ಲ. ಕೊನೆಗೆ ಅವರ ಸ್ನೇಹಿತರೊಬ್ಬರು ಸಿಗಂದೂರು ಚೌಡೇಶ್ವರಿಯ ಬಗ್ಗೆ ಹೇಳುತ್ತಾರೆ ಹಾಗೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಬೇಕೆಂದರೆ ಆ ತಾಯಿ ಮಾತ್ರ ಕರುಣಿಸಬಹುದೆಂದು ಹೇಳಿದಾಗ ಮಲ್ಲಪ್ಪ ಮರುದಿನವೇ ಸಿಗಂದೂರಿಗೆ ಪ್ರಯಾಣ ಮಾಡುತ್ತಾರೆ. ದಾರಿಯಲ್ಲಿ ಸಿದ್ದಾಪುರ ಇದೆ. ಹಿಂದೆ ತಾವು ತೆಗೆದುಕೊಂಡಿದ್ದ 30,000 ರೂಪಾಯಿ ಸಾಲವನ್ನ ತಮ್ಮ ಸ್ನೇಹಿತರಿಗೆ ವಾಪಸ್ಸು ಕೊಟ್ಟು ಬರಲು ಇದೇ ಸಮಯದಲ್ಲಿ ಮನಸ್ಸು ಮಾಡುತ್ತಾರೆ. ಯಾವುದಕ್ಕೂ ಮೊದಲು ದೇವಿಯ ದರ್ಶನ ಪಡೆದು ಆಮೇಲೆ ಸಿದ್ದಾಪುರಕ್ಕೆ ಹೋದರಾಯಿತೆಂದು ಮಲ್ಲಪ್ಪ ನಿರ್ಧಾರ ಮಾಡುತ್ತಾರೆ. ಮುಂದೆ ಸಾಗರಕ್ಕೆ ತೆರಳಿ ಅಲ್ಲಿಂದ ಬಸ್ ಮೂಲಕ ಸಿಗಂದೂರು ಲಾಂಚ್ ಹತ್ತಿ ಸಿಗಂದೂರು ದೇವಸ್ಥಾನಕ್ಕೆ ತಲುಪುತ್ತಾರೆ. ಅಲ್ಲಿಗೆ ಹೋಗಿ ತಾಯಿಯ ದರ್ಶನ ಪಡೆದು ತಮ್ಮ ಕಷ್ಟಗಳನ್ನ ಹಾಗೂ ಜಮೀನಿನ ಸಮಸ್ಯೆಯನ್ನ ಆದಷ್ಟು ಬೇಗ ಪರಿಹರಿಸಲು ಬೇಡಿಕೊಳ್ಳುತ್ತಾರೆ. ದೇವಿಯ ಆಶೀರ್ವಾದ ಹಾಗೂ ಪ್ರಸಾದವನ್ನು ತೆಗೆದುಕೊಂಡು ಬರುವಷ್ಟರಲ್ಲಿ ಸಾಯಂಕಾಲದ ಸಮಯವಾಗಿತ್ತು. ಮುಂದೆ ಬಸ್ಸು ಹತ್ತಿ ಸಾಗರಕ್ಕೆ ಬರುತ್ತಾರೆ. ಸಾಗರದಿಂದ ಹೇಗೋ ಮಾಡಿ ಸಿದ್ದಾಪುರಕ್ಕೆ ಹೋಗಬೇಕೆಂದು ನಿರ್ಧಾರ ಮಾಡುತ್ತಾರೆ. ಆದರೆ ಬಸ್ ಸ್ಟಾಪ್ಗಳಲ್ಲಿ ಬಸ್ಸುಗಳೇ ಇರುವುದಿಲ್ಲ. ಬಸ್ ಸ್ಟ್ಯಾಂಡಿನ ಆಚೆ ಸಿದ್ದಾಪುರ ಅಂತ ಕೂಗುತ್ತಿರುತ್ತಾರೆ. ಅಲ್ಲಿ ಹೋಗಿ ನೋಡಿದಾಗ ಅದು ಒಂದು ಟಾಟಾ ಸುಮೋವಾಗಿತ್ತು. ಮಲ್ಲಪ್ಪ ಆ ಟಾಟಾ ಸುಮೋ ಹತ್ತಿ ಕುಳಿತುಕೊಳ್ಳುತ್ತಾರೆ. ಸಾಗರದಿಂದ ಹೊರಟಾಗ ಆ ಟಾಟಾ ಸುಮೋದಲ್ಲಿ ಮೊದಲು 7 ಜನ ಇರುತ್ತಾರೆ. ಬರಬರುತ್ತಾ ಹಳ್ಳಿಗಳು ಬಂದ ಹಾಗೆ ಕೆಲವರು ಇಳಿದುಕೊಳ್ಳುತ್ತಾರೆ. ಆಮೇಲೆ ಕೇವಲ ಅದರಲ್ಲಿ 3 ಜನರು ಮಾತ್ರ ಇರುತ್ತಾರೆ. ಅದು ರಾತ್ರಿಯ ಸಮಯ, ದಟ್ಟ ಅರಣ್ಯ ಪ್ರದೇಶ ಕೂಡ. ಮಲ್ಲಪ್ಪನವರಿಗೆ ಆ ಡ್ರೈವರ್ ಸಿದ್ದಾಪುರಕ್ಕೆ ಹೋಗಲು ದುಡ್ಡು ಕೇಳುತ್ತಾನೆ. ಮಲ್ಲಪ್ಪ ತಮ್ಮ ಜೇಬಿನಲ್ಲಿದ್ದ ದುಡ್ಡನ್ನು ತೆಗೆಯುವಾಗ ಡ್ರೈವರ್ ಅವರ ಹತ್ತಿರ ಇದ್ದ ಜಾಸ್ತಿ ದುಡ್ಡನ್ನ ನೋಡುತ್ತಾನೆ. ಸ್ವಲ್ಪ ಸಮಯದ ನಂತರ ಡ್ರೈವರ್ ಗಾಡಿಯನ್ನು ನಿಲ್ಲಿಸಿ ತನಗೆ ಮೂತ್ರ ವಿಸರ್ಜನೆ ಮಾಡಬೇಕೆಂದು ಹೇಳುತ್ತಾನೆ. ಜೊತೆಗೆ ಅವನ ಜೊತೆ ಇದ್ದಂತಹ ಸ್ನೇಹಿತನನ್ನು ಅವನ ಜೊತೆ ಕರೆಯುತ್ತಾನೆ. ಇಬ್ಬರು ಮಲ್ಲಪ್ಪನ ಹತ್ತಿರ ಇರುವ ದುಡ್ಡನ ಬಗ್ಗೆ ಮಾತನಾಡುತ್ತಾರೆ. ಹೇಗಾದರೂ ಮಾಡಿ ಅದನ್ನು ಹೊಡೆಯಲು ಯೋಚನೆ ಹಾಕುತ್ತಾರೆ. ವಾಪಸ್ಸು ಬಂದು ಗಾಡಿಯಲ್ಲಿ ಹತ್ತಿ 2 ಕಿಲೋಮೀಟರ್ ದೂರ ಹೋದ ನಂತರ ಗಾಡಿಯನ್ನು ನಿಲ್ಲಿಸಿ ಮಲ್ಲಪ್ಪರನ್ನ ಸರಿಯಾಗಿ ಥಳಿಸಿ ಅವರ ಹತ್ತಿರ ಇರುವ ದುಡ್ಡನ್ನ ಎತ್ತಿಕೊಂಡು ಅವರನ್ನು ತಾಳಗೊಪ್ಪ ಹತ್ತಿರ ಇರುವ ರೈಲ್ವೆ ಟ್ರ್ಯಾಕ್ ಮೇಲೆ ಮೂರ್ಛೆ ಇದ್ದ ಸ್ಥಿತಿಯಲ್ಲಿ ಬಿಟ್ಟು ಹೋಗುತ್ತಾರೆ ಹಾಗೂ ದುಡ್ಡನ್ನು ತೆಗೆದುಕೊಂಡು ಅಲ್ಲಿಂದ ಪರಾರಿಯಾಗುತ್ತಾರೆ.
ಅದು ರಾತ್ರಿಯ ಸಮಯ. ಮಳೆ ಕೂಡ ಜಿನುಗುತ್ತಾ ಇತ್ತು. ಇನ್ನೇನು ಆ ದಾರಿಯಲ್ಲಿ ಕೊನೆಯ ಟ್ರೈನ್ ಬರುವ ಸಮಯ. ಮಲ್ಲಪ್ಪನವರಿಗೆ ಸ್ವಲ್ಪವೂ ಪ್ರಜ್ಞೆ ಇರುವುದಿಲ್ಲ. ಆದರೆ ಅವರಿಗೆ ಜೋರಾಗಿ ರೈಲ್ವೆ ಬರುವ ಸದ್ದು ಸ್ವಲ್ಪ ಕೇಳಿಸುತ್ತದೆ. ಇದ್ದಕ್ಕಿದ್ದ ಹಾಗೆ ಎಚ್ಚರಗೊಂಡಾಗ ರೈಲ್ವೆ ಟ್ರೈನು ಕೇವಲ 15 ಅಡಿ ದೂರದಲ್ಲಿತ್ತು. ಇನ್ನೇನು ಅಲ್ಲಿಂದ ಎದ್ದು ಬರುವಷ್ಟು ಸ್ಥಿತಿಯಲ್ಲಿ ಮಲ್ಲಪ್ಪ ಇರಲಿಲ್ಲ. ತಮ್ಮ ಕತೆ ಮುಗಿತು ಎಂದು ಕಣ್ಣು ಮುಚ್ಚಿಬಿಟ್ಟಿದ್ದರು. ಆದರೆ ಟ್ರೈನ್ ಇದ್ದಕ್ಕಿದ್ದ ಹಾಗೆ ಕೇವಲ 2 ಅಡಿ ದೂರದಲ್ಲಿ ನಿಂತಿತ್ತು. ಆಮೇಲೆ ಆ ಟ್ರೈನಿನ ಚಾಲಕ ಅವರನ್ನು ಎಬ್ಬಿಸಿ ತಮ್ಮ ಟ್ರೈನಿನಲ್ಲಿ ಹಾಕಿಕೊಂಡು ಆಮೇಲೆ ತಾಳಗೊಪ್ಪದ ಒಂದು ಆಸ್ಪತ್ರೆಗೆ ಸೇರಿಸಿದಾಗ ಮಲ್ಲಪ್ಪ ನಡೆದ ವಿಷಯವನ್ನ ಆ ರೈಲ್ವೆ ಚಾಲಕನಿಗೂ ವೈದ್ಯರಿಗೂ ಹಾಗೂ ಅಲ್ಲಿ ನಡೆದಿದ್ದ ಪೊಲೀಸರಿಗೆ ಸಂಪೂರ್ಣವಾಗಿ ಹೇಳುತ್ತಾನೆ. ಪೊಲೀಸರು ಆ ಕಳ್ಳರನ್ನು ಹಿಡಿಯುವ ಆಶ್ವಾಸನೆಯನ್ನು ಕೂಡ ಕೊಡುತ್ತಾರೆ. ಅವರು ಬದುಕಿದ್ದು ನಿಜಕ್ಕೂ ಆ ಚೌಡೇಶ್ವರಿಯ ಪವಾಡ ಎಂದು ಅವರಿಗೆ ಅನಿಸುತ್ತದೆ. ಮರುದಿನ ಆಸ್ಪತ್ರೆಯಲ್ಲಿ ಇದ್ದಾಗ ತಾವು ಹತ್ತಿದ್ದ ಟಾಟಾ ಸುಮೋ ಸಿದ್ದಾಪುರದ ಹತ್ತಿರ ದುರ್ಘಟನೆಯಾಗಿ ಅದರಲ್ಲಿದ್ದ ಚಾಲಕ ಹಾಗೂ ಅವನ ಸ್ನೇಹಿತ ಮೃತಪಟ್ಟಿದ್ದರೆಂದು ಪತ್ರಿಕೆಯಲ್ಲಿ ಗೊತ್ತಾಗುತ್ತದೆ. ಈ ಎಲ್ಲ ಘಟನೆಯನ್ನು ಕಂಡು ಮಲ್ಲಪ್ಪನವರಿಗೆ ನಿಜಕ್ಕೂ ಇದು ಚೌಡೇಶ್ವರಿ ತಾಯಿಯ ಪವಾಡವೆಂದೇ ಅನಿಸುತ್ತದೆ. ನೋಡಿದಿರಾ ಸ್ನೇಹಿತರೆ, ಆ ತಾಯಿ ಚೌಡೇಶ್ವರಿಯ ಪವಾಡಗಳು ಹೇಗಿರುತ್ತದೆ ಅಂತ. ಅಂದ ಹಾಗೆ ಈ ಘಟನೆ ನಡೆದಿದ್ದು 2017 ಸೆಪ್ಟೆಂಬರ್ ಮಧ್ಯಭಾಗದಲ್ಲಿ. ಇಂತಹ ಹಲವಾರು ಪವಾಡಗಳು ತಾಯಿಯು ಇಂದು ಕೂಡ ಮಾಡುತ್ತಿದ್ದಾಳೆ ಎಂದು ಹಲವಾರು ಭಕ್ತರು ಹೇಳಿಕೊಳ್ಳುತ್ತಾರೆ. ನಿಮಗೆ ಒಂದು ವೇಳೆ ಚೌಡೇಶ್ವರಿ ತಾಯಿಯಲ್ಲಿ ನಂಬಿಕೆ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನುಭವಗಳನ್ನು ದಯವಿಟ್ಟು ಹಾಕಿ. ಇಂತಹದೇ ಪವಾಡಗಳ ಬಗ್ಗೆ, ಇಂತಹದೇ ಮಿರಾಕಲ್ಸ್ಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ. ವೀಕ್ಷಕರೇ, ನಿಮ್ಮಲ್ಲಿ ಯಾರಿಗಾದರೂ ಸಂತಾನ ಸಮಸ್ಯೆ, ವಿವಾಹ ಸಮಸ್ಯೆ ಇದ್ದರೆ ಈ ಪಂಡಿತರನ್ನ ಈಗಲೇ ಸಂಪರ್ಕಿಸಿ. ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.